ಹರೇ ಕೃಷ್ಣ. ಭಗವದ್ಗೀತೆಯ 5ನೇ ಅಧ್ಯಾಯದ ಅಧ್ಯಯನಕ್ಕೆ ಸ್ವಾಗತ. ಈ ಅಧ್ಯಾಯದ ಹೆಸರು ಕರ್ಮ ಸನ್ಯಾಸ ಯೋಗ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಕಳೆದ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಜ್ಞಾನವನ್ನು ಪಡೆಯುವುದರ ಮೂಲಕ ಒಬ್ಬ ವ್ಯಕ್ತಿ ಹೇಗೆ ಶಾಂತಿಯನ್ನು ಸಾಧಿಸಬಹುದು ಎಂಬುದನ್ನು 39ನೇ ಶ್ಲೋಕದಲ್ಲಿ ತಿಳಿಸಿದ್ದಾನೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಈ ರೀತಿಯಾಗಿ ಒಬ್ಬ ವ್ಯಕ್ತಿಯು ಜ್ಞಾನ ಸಂಪಾದನೆ ಮಾಡುವ ಮೂಲಕ ಶಾಂತಿಯನ್ನು ಪಡೆದುಕೊಳ್ಳಬಹುದು. ಆದರೆ 4ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಯುದ್ಧದಲ್ಲಿ ತೊಡಗುವಂತೆ ತಿಳಿಸುತ್ತಾನೆ. ತಸ್ಮಾದಜ್ಞಾನ ಸಂಭೂತಂ ಹೃತ್ಸಂ ಜ್ಞಾನಾಸಿನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠೋತ್ತಿಷ್ಠ ಭಾರತ. ಆದ್ದರಿಂದ ಅಜ್ಞಾನದಿಂದ ನಿನ್ನ ಹೃದಯದಲ್ಲಿ ಉದ್ಭವವಾಗಿರುವ ಸಂದೇಹಗಳನ್ನು ಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸು. ಅರ್ಜುನ, ಯೋಗದಿಂದ ಸನ್ನದ್ಧನಾಗಿ ಯುದ್ಧಕ್ಕೆ ಏಳು. ಇಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನವನ್ನು ಬೆಳೆಸಿಕೊಳ್ಳಲು ಹೇಳುತ್ತಾನೆ, ಅದರ ಮೂಲಕ ಶಾಂತಿಯನ್ನು ಪಡೆಯಲು ತಿಳಿಸುತ್ತಾನೆ, ಜೊತೆಗೆ ಯುದ್ಧವನ್ನೂ ಮಾಡಬೇಕೆಂದು ಹೇಳುತ್ತಾನೆ. ನಾನು ಕರ್ಮವನ್ನು ತ್ಯಾಗ ಮಾಡಿ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕೋ ಅಥವಾ ಫಲಾಪೇಕ್ಷೆ ಇಲ್ಲದ ಕರ್ಮವನ್ನು ಮಾಡಬೇಕೋ ಎಂದು ಅರ್ಜುನನಿಗೆ ಗೊಂದಲ ಉಂಟಾಗುತ್ತದೆ. ಈ ಗೊಂದಲದ ನಿವಾರಣೆಗಾಗಿ ಅರ್ಜುನನು ಕೇಳುವ ಪ್ರಶ್ನೆಯೊಂದಿಗೆ 5ನೇ ಅಧ್ಯಾಯವು ಪ್ರಾರಂಭವಾಗುತ್ತದೆ. ಇಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ತಿಳಿಸುತ್ತಾನೆ, ಕರ್ಮವನ್ನು ಬಿಟ್ಟು ಬಿಡುವುದು ಮತ್ತು ಸನ್ಯಾಸ ಮತ್ತು ಕರ್ಮವನ್ನು ಬಿಟ್ಟು ಬಿಡುವುದು ಎರಡೂ ವಿರೋಧಾತ್ಮಕವಾದದ್ದಲ್ಲ. ಅವೆರಡನ್ನು ಕೂಡ ಒಟ್ಟಿಗೆ ಸೇರಿಸಲು ಸಾಧ್ಯ. ಕರ್ಮಯೋಗದ ಮೂಲಕ ವ್ಯಕ್ತಿಯು ಹೇಗೆ ತನ್ನ ಉದ್ಧಾರವನ್ನು ಮಾಡಿಕೊಳ್ಳಬಹುದು ಮತ್ತು ಬಿಡುಗಡೆಯನ್ನು ಪಡೆಯಬಹುದು ಎಂಬುದನ್ನು ಈ ಕರ್ಮ ಸನ್ಯಾಸ ಯೋಗದಲ್ಲಿ ಭಗವಂತನು ತಿಳಿಸಿಕೊಡುತ್ತಾನೆ. ಈ ಅಧ್ಯಾಯದ ಮೊದಲನೆಯ ಶ್ಲೋಕದಲ್ಲಿ ಅರ್ಜುನನು ಶ್ರೀಕೃಷ್ಣನಿಗೆ ಪ್ರಶ್ನೆಯನ್ನು ಕೇಳುತ್ತಾನೆ. ಸನ್ಯಾಸ ಉತ್ತಮವೋ ಅಥವಾ ಕರ್ಮಯೋಗವು ಉತ್ತಮವೋ, ತಾನು ಯಾವುದನ್ನು ಮಾಡಬೇಕು ಎಂದು ಅರ್ಜುನನು ಶ್ರೀಕೃಷ್ಣನಲ್ಲಿ ಪ್ರಶ್ನೆ ಕೇಳುತ್ತಾನೆ. ಅರ್ಜುನನು 3ನೇ ಅಧ್ಯಾಯದ ಪ್ರಾರಂಭದಲ್ಲಿಯೂ ಇದೇ ರೀತಿಯಾದಂತಹ ಪ್ರಶ್ನೆಯನ್ನು ಕೇಳಿದ್ದಾನೆ. ಸನ್ಯಾಸ ಎಂದರೆ ಎಲ್ಲಾ ಕಾರ್ಯಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಬಿಡುವುದು ಎಂದು ಅರ್ಜುನನು ತಿಳಿದುಕೊಳ್ಳುತ್ತಾನೆ. ಸಾಮಾನ್ಯವಾಗಿ ಜನರು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಸನ್ಯಾಸವನ್ನು ತೆಗೆದುಕೊಂಡಿದ್ದಾನೆಂದರೆ ಆತನು ತನ್ನ ಎಲ್ಲಾ ಕೆಲಸಗಳನ್ನು ಬಿಟ್ಟು ಬಿಟ್ಟಿದ್ದಾನೆ ಎಂದು ತಿಳಿದುಕೊಳ್ಳುತ್ತಾರೆ. ಜನಸಾಮಾನ್ಯರಿಗೆ ಸಂಪೂರ್ಣವಾಗಿ ಕರ್ಮವನ್ನು ತ್ಯಾಗ ಮಾಡಿ ಸನ್ಯಾಸವನ್ನು ಸ್ವೀಕರಿಸುವುದಕ್ಕಿಂತ ತಾವು ಮಾಡುವ ಕರ್ಮವನ್ನೇ ಭಗವಂತನಿಗೆ ಅರ್ಪಿಸುವ ಮೂಲಕ ಕರ್ಮಯೋಗವನ್ನು ಮಾಡುವುದು ಸುಲಭ. ವ್ಯಕ್ತಿಯು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಭಗವಂತನ ಪ್ರೀತ್ಯರ್ಥವಾಗಿ ಮಾಡುವ ಕರ್ಮವು ನಿಷ್ಕಾಮ ಕರ್ಮ ಎಂದು ಕರೆಸಿಕೊಳ್ಳುತ್ತದೆ ಮತ್ತು ಈ ಕರ್ಮವು ವ್ಯಕ್ತಿಯನ್ನು ಎಲ್ಲ ರೀತಿಯ ಬಂಧನಗಳಿಂದಲೂ ಮುಕ್ತಗೊಳಿಸುತ್ತದೆ. ಭಗವಂತನು ಸೂರ್ಯನಿದ್ದಂತೆ, ಮಾಯೆಯು ಅಂಧಕಾರ. ಎಲ್ಲಿ ಸೂರ್ಯನಿರುತ್ತಾನೋ ಅಲ್ಲಿ ಮಾಯೆಯು ಇರಲು ಸಾಧ್ಯವಿಲ್ಲ. ಈ ರೀತಿ ವ್ಯಕ್ತಿ ಯಾವಾಗ ಭಗವಂತನ ಸೇವೆಯನ್ನು ಮಾಡುತ್ತಾನೋ, ತನ್ನ ಎಲ್ಲಾ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸುತ್ತಾನೋ, ಆಗ ವ್ಯಕ್ತಿಯು ಎಲ್ಲಾ ಕರ್ಮಗಳಿಂದ ಬಿಡುಗಡೆಯನ್ನು ಹೊಂದಿ ತನ್ನ ಬಂಧನದಿಂದ ವಿಮೋಚನೆಯನ್ನು ಪಡೆಯುತ್ತಾನೆ. ಈ 5ನೇ ಅಧ್ಯಾಯವು ಅರ್ಜುನನ ಪ್ರಶ್ನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅನುವಾದ: ಅರ್ಜುನನು ಕೇಳಿದನು, ಹೇ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯೆ, ಅನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದು ಹೇಳುತ್ತೀಯೆ. ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುವೆಯಾ? ಒಬ್ಬ ವ್ಯಕ್ತಿಯು ತನ್ನ ಕರ್ಮದ ಫಲವನ್ನು ತ್ಯಾಗ ಮಾಡಬೇಕೇ ವಿನಃ ಕರ್ಮವನ್ನೇ ತ್ಯಾಗ ಮಾಡಬಾರದು. ಅರ್ಜುನನ ಗೊಂದಲಕ್ಕೆ ಕಾರಣವಾದಂತಹ ಮುಖ್ಯವಾದ ಕಾರಣಗಳನ್ನು ನಾವು ಈಗ ನೋಡೋಣ. ಕರ್ಮವನ್ನು ಮಾಡುವುದು ದೇಹಧಾರಿಗಳಾದಂತಹ ಜೀವಿಗಳಿಗೆ ಸಹಜವಾದದ್ದು. ಆದರೆ ಆ ರೀತಿ ಕರ್ಮವನ್ನು ಮಾಡುವುದರಿಂದ ವ್ಯಕ್ತಿಯು ಬಂಧನಕ್ಕೆ ಒಳಗಾಗಬಹುದು. ಜ್ಞಾನವನ್ನು ಬೆಳೆಸಿಕೊಂಡು ವೈರಾಗ್ಯವನ್ನು ತಾಳುವುದು
ವ್ಯಕ್ತಿಗೆ ಬಿಡುಗಡೆಯನ್ನು ಕೊಡಬಹುದು. ಆದರೆ ಅದು ಸಹಜವಾಗಿ ಎಲ್ಲರಿಂದಲೂ ಅಭ್ಯಾಸ ಮಾಡಲು ಸಾಧ್ಯವಿಲ್ಲ. ಕರ್ಮ ಮಾರ್ಗವು ಬಂಧನಕರ, ಜ್ಞಾನ ಮಾರ್ಗವು ಕಷ್ಟಕರ. ಆದರೆ ಭಕ್ತಿ ಮಾರ್ಗವು ಕರ್ಮ ಮತ್ತು ಜ್ಞಾನಗಳೆರಡನ್ನೂ ಒಂದುಗೂಡಿಸುತ್ತದೆ. ಯಾವ ಕರ್ಮವು ನಮಗೆ ಬಂಧನಕಾರಿಯಾಗಿದೆಯೋ ಅದೇ ಕರ್ಮಗಳನ್ನು ಭಗವಂತನ ಪ್ರೀತ್ಯರ್ಥವಾಗಿ ಮಾಡಿದಾಗ ಅದು ನಮಗೆ ಬಿಡುಗಡೆಯನ್ನು ಕೊಡುತ್ತದೆ. ಭಗವಂತನ ಕುರಿತಾದಂತಹ ಜ್ಞಾನವನ್ನು ಬೆಳೆಸಿಕೊಳ್ಳುವ ಮೂಲಕ ಭಗವಂತನ ಸೇವೆಯಲ್ಲಿ ನಾವು ಉತ್ತಮವಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಶ್ರೀಕೃಷ್ಣನು ಭಗವದ್ಗೀತೆಯ 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೆ ಆತ್ಮಜ್ಞಾನವನ್ನು ತಿಳಿಸಿದ್ದಾನೆ. ಆ ಆತ್ಮದ ಸ್ವರೂಪವೇನು, ಆತ್ಮನ ಲಕ್ಷಣಗಳೇನು, ಇವುಗಳೆಲ್ಲವನ್ನು ಕೂಡ ಭಗವಂತ ಬಹಳ ವಿವರವಾಗಿ ತಿಳಿಸಿಕೊಟ್ಟಿದ್ದಾನೆ. ನಂತರ ಅದೇ 2ನೇ ಅಧ್ಯಾಯದಲ್ಲಿ 31ನೇ ಶ್ಲೋಕದಿಂದ 37ನೇ ಶ್ಲೋಕದವರೆಗೆ ನಿಗದಿತವಾದಂತಹ ಕರ್ತವ್ಯವನ್ನು ಮಾಡುವ ಬಗ್ಗೆ ತಿಳಿಸಲಾಗಿದೆ. ಅರ್ಜುನನು ಒಬ್ಬ ಕ್ಷತ್ರಿಯನಾಗಿರುವುದರಿಂದ ತಾನು ಯಾವ ಯುದ್ಧಕ್ಕೆ ಬಂದು ನಿಂತಿದ್ದಾನೋ ಆ ಯುದ್ಧವನ್ನು ಮಾಡುವುದು ಆತನ ಕರ್ತವ್ಯವಾಗಿದೆ. ಆತನು ಯುದ್ಧವನ್ನು ಮಾಡದೇ ಇದ್ದರೆ ಆತನನ್ನು ನಂಬಿಕೊಂಡಿರುವವರು ಕಷ್ಟಕ್ಕೆ ಈಡಾಗುತ್ತಾರೆ. ಒಬ್ಬ ವ್ಯಕ್ತಿ ತನಗೆ ಹಸಿವಿಲ್ಲದಿದ್ದರೆ ತಾನು ಅಡಿಗೆಯನ್ನೂ ಮಾಡುವುದಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ಮನೆಯಲ್ಲಿ ಇರುವಂತಹ ಉಳಿದವರಿಗೆ ಹಸಿವಾಗುವುದರಿಂದ ಅವರಿಗಾಗಿಯಾದರೂ ಆತನು ಅಡಿಗೆಯನ್ನು ಮಾಡಲೇಬೇಕಾಗುತ್ತದೆ. ಅದೇ ರೀತಿ ಅರ್ಜುನನಿಗೆ ಯುದ್ಧದ ಫಲಿತಾಂಶದಲ್ಲಿ ಆಸಕ್ತಿ ಇಲ್ಲದೇ ಇರಬಹುದು. ಆದರೆ ಆತನಿಗೆ ಫಲಿತಾಂಶದಲ್ಲಿ ಆಸಕ್ತಿ ಇಲ್ಲ ಎಂದ ಮಾತ್ರಕ್ಕೆ ಆತನು ಯುದ್ಧವನ್ನೇ ಮಾಡದೇ ಇದ್ದರೆ ಅದರಿಂದ ಉಂಟಾಗುವಂತಹ ಅಧರ್ಮದ ಕೆಲಸದಿಂದ ಸಮಾಜದ ಎಲ್ಲರಿಗೂ ಕೂಡ ತೊಂದರೆ ಉಂಟಾಗುತ್ತದೆ. 2ನೇ ಅಧ್ಯಾಯದ 42ನೇ ಶ್ಲೋಕದಿಂದ 45ನೇ ಶ್ಲೋಕದವರೆಗೆ ವೇದಗಳು ಹೇಗೆ ಅಲಂಕಾರಿಕವಾದಂತಹ ಭಾಷೆಯಿಂದ ಜನರನ್ನು ತನ್ನೆಡೆಗೆ ಆಕರ್ಷಿಸುತ್ತದೆ ಮತ್ತು ಅದು ಜನ್ಮ ಮತ್ತು ಕರ್ಮಗಳ ಮೂಲಕ ವ್ಯಕ್ತಿಯನ್ನು ಹೇಗೆ ಬಂಧಿಸುತ್ತದೆ ಎಂಬುದನ್ನು ತಿಳಿಸಲಾಗಿದೆ. ಆದ್ದರಿಂದ ನಾವು ವೇದಗಳಲ್ಲಿರುವಂತಹ ತ್ರಿಗುಣಾತ್ಮಕವಾದ ಜ್ಞಾನವನ್ನು ಸ್ವೀಕರಿಸದೆ ಅದರ ಮೂಲ ಗುರಿಯಾದಂತಹ ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯಃ ಎಂದು ಭಗವಂತ ಹೇಳಿದಂತೆ ಭಗವಂತನನ್ನು ಅರಿಯಲು ನಾವು ವೇದಗಳನ್ನು ಬಳಸಬೇಕೇ ವಿನಃ ನಮ್ಮ ಇಚ್ಛೆಗಳನ್ನು ಪೂರೈಸಲಿಕ್ಕಾಗಿ ಕರ್ಮಕಾಂಡೀಯ ಕಾರ್ಯಗಳಲ್ಲಿ ತೊಡಗಬಾರದು. ಇದೆಲ್ಲವನ್ನು ಕೇಳಿದಾಗ ನಮಗೆ ಕರ್ಮದಲ್ಲಿ ತೊಡಗುವುದೇ ಬೇಡ, ನಾವು ಕೇವಲ ಜ್ಞಾನವನ್ನೇ ಬೆಳೆಸೋಣ ಎಂದು ಅನ್ನಿಸಬಹುದು. ಆದರೆ ಒಬ್ಬ ವ್ಯಕ್ತಿ ಕೇವಲ ಜ್ಞಾನವನ್ನು ಬೆಳೆಸಿಕೊಂಡು ಕರ್ಮವನ್ನು ಮಾಡದೆ ಬದುಕಲು ಸಾಧ್ಯವಿಲ್ಲ. 3ನೇ ಅಧ್ಯಾಯದಲ್ಲೂ 17, 18ನೇ ಶ್ಲೋಕಗಳಲ್ಲಿ ಜ್ಞಾನವನ್ನು ಹೆಚ್ಚು ಹೊಗಳಲಾಗಿದೆ. ಯಾವ ವ್ಯಕ್ತಿ ಜ್ಞಾನವನ್ನು ಬೆಳೆಸಿಕೊಂಡಿರುತ್ತಾನೋ ಆತನಿಗೆ ಮಾಡುವಂತಹ ಕರ್ತವ್ಯ ಯಾವುದೂ ಇರುವುದಿಲ್ಲ. ಹಾಗೆಯೇ ನಾವು ಮಾಡುವಂತಹ ಕಾರ್ಯಗಳು ಅಂದರೆ ಯಜ್ಞವು ಕೊನೆಗೆ ಅದು ಜ್ಞಾನವನ್ನೇ ನಮಗೆ ಸಂಪಾದನೆ ಮಾಡಿಕೊಡುತ್ತದೆ. ಆದ್ದರಿಂದ ಇದೆಲ್ಲವನ್ನು ನೋಡಿದಾಗ ನಮಗೆ ಒಂದು ವಿಷಯ ತಿಳಿಯುತ್ತದೆ, ಏನೆಂದರೆ ನಾವು ಕರ್ಮವನ್ನ ಮಾಡಿದರೂ ಸಹ ಕೊನೆಗೆ ಜ್ಞಾನವನ್ನೇ ಪಡೆಯಬೇಕು. ಮತ್ತು ಯಾವ ವ್ಯಕ್ತಿ ಜ್ಞಾನವನ್ನು ಪಡೆಯುತ್ತಾನೋ, ಬೆಳೆಸಿಕೊಳ್ಳುತ್ತಾನೋ ಆತನು ಕರ್ಮವನ್ನು ಮಾಡಬೇಕಾಗಿಲ್ಲ. ಅಂದರೆ ಅವನಿಗೆ ಯಾವುದೇ ಕರ್ತವ್ಯ ಕರ್ಮ ಇರುವುದಿಲ್ಲ. ಆದರೆ ಭಗವಂತನು 4ನೇ ಅಧ್ಯಾಯದ ಕೊನೆಯಲ್ಲಿ ನೀನು ಯುದ್ಧವನ್ನ ಮಾಡಬೇಕು ಎಂದು ಅರ್ಜುನನಿಗೆ ತಿಳಿಸುತ್ತಾನೆ. ಇದು ಅರ್ಜುನನನ್ನು ಗೊಂದಲಕ್ಕೆ ಈಡು ಮಾಡುತ್ತದೆ. ಕರ್ಮ ಸನ್ಯಾಸವು ಉತ್ತಮವೋ ಕರ್ಮಯೋಗವು ಉತ್ತಮವೋ ಎಂಬಂತಹ ಪ್ರಶ್ನೆಗೆ ನಾವು ಈಗ ಉತ್ತರವನ್ನು ಕೊಡಬಹುದು. ಸರ್ವಸಂಗವನ್ನು ಪರಿತ್ಯಾಗ ಮಾಡಿ ಒಬ್ಬ ವ್ಯಕ್ತಿ ಕಾಡಿಗೋ ಅಥವಾ ಹಿಮಾಲಯಕ್ಕೋ ಹೋಗಿ ತಾನು ತಪಸ್ಸನ್ನ ಆಚರಿಸಿದರೆ ಆತನು ಬಹಳ ಕಷ್ಟದಿಂದ ಇದನ್ನು ಸಾಧಿಸಬೇಕಾಗುತ್ತದೆ ಮತ್ತು ಇದು ಎಲ್ಲರಿಗೂ ಸಾಧ್ಯವಾದಂಥದ್ದಲ್ಲ. ಆದರೆ ವ್ಯಕ್ತಿಯು ತಾನು ಪ್ರತಿನಿತ್ಯ ಮಾಡುವ ಕರ್ಮವನ್ನೇ ಅಂದರೆ ಕೆಲಸವನ್ನೇ ಭಗವಂತನಿಗಾಗಿ ಅರ್ಪಿಸಿದರೆ ಅಥವಾ ಭಗವಂತನಿಗೆ ಪ್ರೀತ್ಯರ್ಥವಾಗುವಂತಹ ಕರ್ಮವನ್ನು ಮಾಡಿದರೆ ಅದು ಮಾಡಲು ಬಹಳ ಸುಲಭ ಮತ್ತು ಹೆಚ್ಚಿನ ಪ್ರಯೋಜನವನ್ನು ಕೊಡುತ್ತದೆ. ಯಾವ ವ್ಯಕ್ತಿ ಎಲ್ಲವನ್ನೂ ತ್ಯಾಗ ಮಾಡಿ ಕಾಡಿಗೋ ಅಥವಾ ಹಿಮಾಲಯಕ್ಕೋ ಹೊರಟು ಹೋಗುತ್ತಾನೋ ಆತನು ತನ್ನನ್ನು ಮಾತ್ರ ಉದ್ಧಾರ ಮಾಡಿಕೊಳ್ಳಬಹುದು. ಆದರೆ ವ್ಯಕ್ತಿಯು ಸಮಾಜದಲ್ಲೇ ಇದ್ದುಕೊಂಡು ತನ್ನ ಭಕ್ತಿ ಸೇವೆಯನ್ನು ಮಾಡುವುದರಿಂದ ಆತನು ಇತರರಿಗೂ ಸಹಾಯವನ್ನು ಮಾಡಲು ಸಾಧ್ಯ.
ಆದ್ದರಿಂದಲೇ ಇಲ್ಲಿ ಭಗವಂತನು ಹೇಳುತ್ತಾನೆ, ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮ ಯೋಗಶ್ಚ ನಿಶ್ರೇಯಾಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮ ಯೋಗೋ ವಿಶಿಷ್ಯತೆ. ದೇವೋತ್ತಮ ಪುರುಷನು ಹೀಗೆ ಉತ್ತರಿಸಿದನು, ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡೂ ಮುಕ್ತಿಪಥಕ್ಕೆ ಕೊಂಡೊಯ್ಯುತ್ತವೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಭಗವಂತನು ಹೇಳುತ್ತಾನೆ, ಕರ್ಮ ಸನ್ಯಾಸದಿಂದಲೂ ವ್ಯಕ್ತಿಯು ಬಿಡುಗಡೆಯನ್ನ ಪಡೆಯಬಹುದು, ಭಕ್ತಿ ಸೇವೆಯಿಂದಲೂ ಇದನ್ನ ಪಡೆಯಲು ಸಾಧ್ಯ. ಎರಡೂ ಕೂಡ ಮುಕ್ತಿಪಥಕ್ಕೆ ಕರೆದುಕೊಂಡು ಹೋಗುತ್ತದೆ. ಆದರೆ ಭಕ್ತಿ ಸೇವಾ ಕರ್ಮ ಏನಿದೆ ಅದನ್ನು ಯಾರಿಗೆ ಬೇಕಾದರೂ ಆಚರಿಸಬಹುದು. ಒಂದು ಸಣ್ಣ ಮಗು, 1 ವರ್ಷದ ಪ್ರಾಯದ ಮಗು ಆಗಿರಲಿ ಅಥವಾ 90 ವರ್ಷದ ವೃದ್ಧರಾಗಿರಲಿ, ಒಬ್ಬ ವ್ಯಕ್ತಿ ಆತನಿಗೆ ಆರೋಗ್ಯ ಚೆನ್ನಾಗಿರಲಿ ಅಥವಾ ಅನಾರೋಗ್ಯದಿಂದ ಇರಲಿ, ಆತನು ಮನೆಯಲ್ಲಿರಲಿ, ಕಾಡಿನಲ್ಲಿರಲಿ ಅಥವಾ ಯಾವುದೇ ಪರಿಸ್ಥಿತಿಯಲ್ಲಿರಲಿ, ಯಾವುದೇ ಸಂದರ್ಭದಲ್ಲಾದರೂ ಕೂಡ ಭಕ್ತಿ ಸೇವೆಯನ್ನು ಮಾಡುವುದು ಸಾಧ್ಯ. ಆದರೆ ಕರ್ಮ ಸನ್ಯಾಸವನ್ನು ಮಾಡಿ ಆತನು ಜನಸಾಮಾನ್ಯರಿಂದ ದೂರ ಹೋಗಬೇಕೆಂದರೆ ಆತನಿಗೆ ಕೆಲವೊಂದು ಅರ್ಹತೆಗಳು ಇರಬೇಕಾಗುತ್ತದೆ. ಇದನ್ನು ಎಲ್ಲರಿಗೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ವಯಸ್ಸಿನವರಿಗೂ ಮಾಡಲು ಸಾಧ್ಯ ಇಲ್ಲ. ಮತ್ತು ತಮ್ಮ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಯಾರಿಗೆ ಆಸಕ್ತಿ ಇದೆಯೋ ಅಂತಹವರಿಗೂ ಕೂಡ ಈ ಒಂದು ಕೆಲಸವನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಆದರೆ ಭಕ್ತಿ ಸೇವೆಯು ಇದನ್ನು ಎಲ್ಲರಿಗೂ ಮಾಡಲು ಸಾಧ್ಯ ಮತ್ತು ಅದರಿಂದ ಎಲ್ಲರೂ ಕೂಡ ತಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಳ್ಳಬಹುದು. 6 ರೀತಿಯ ಧರ್ಮಗಳು ಯಾವುವು? ಇಲ್ಲಿ 6 ರೀತಿಯಾದಂತಹ ಧರ್ಮಗಳನ್ನ ತಿಳಿಸಲಾಗಿದೆ. ಮೊದಲನೆಯದು ವಿಧರ್ಮ, ಅಂದರೆ ಯಾವುದು ನಾವು ಮಾಡಬಾರದು ಅಂತಹ ಕೆಲಸವನ್ನ ವಿಧರ್ಮ ಅಂತ ಹೇಳಿ ಇಲ್ಲಿ ಕರೆದಿದ್ದಾರೆ. ಪರೋಧರ್ಮ ಅಂತ ಹೇಳಿದ್ರೆ, ಪರಧರ್ಮ ಅಂದರೆ ತನಗೆ ಸಂಬಂಧಪಡದಂತಹ ಧರ್ಮ, ಅಂದರೆ ಈ ಕೆಲಸವನ್ನ ಮಾಡಲು ನನಗೆ ಅರ್ಹತೆ ಇಲ್ಲ, ಆದರೂ ಅಂತಹ ಕೆಲಸವನ್ನ ನಾನು ಮಾಡುವುದು, ಅದು ಪರಧರ್ಮ ಅಂತ ಹೇಳಿ ಅನ್ನಿಸಿಕೊಳ್ತದೆ. ಉಪಧರ್ಮ ಅಂತ ಹೇಳಿದ್ರೆ ನಿಜವಾದ ಧರ್ಮ ಅಲ್ಲ, ಆದ್ರೆ ಅದನ್ನು ಇನ್ನೊಬ್ಬರ ಸಹಾಯಕ್ಕಾಗಿ, ಭೌತಿಕವಾದಂತಹ ಸಹಾಯಕ್ಕಾಗಿ ಮಾಡುವುದು, ಅದು ನಮ್ಮ ಆಧ್ಯಾತ್ಮಿಕ ಉನ್ನತಿಗೆ ಸಹಕಾರಿ ಆಗುವುದಿಲ್ಲ. ಛಲಧರ್ಮ ಅಂತ ಹೇಳಿದ್ರೆ ಮೋಸ ಮಾಡುವಂತಹ ಧರ್ಮ. ಕಾರ್ಯಗಳು ಧರ್ಮ ಚಟುವಟಿಕೆಗಳಂತೆಯೇ ಕಾಣುತ್ತದೆ, ಆದರೆ ಪರಿಣಾಮದಲ್ಲಿ ಅದು ಯಾವುದೇ ಆಧ್ಯಾತ್ಮಿಕವಾದಂತಹ ಫಲವನ್ನ ಕೊಡುವುದಿಲ್ಲ. ಅದನ್ನ ಛಲಧರ್ಮ ಅಂತ ಹೇಳಿ ಕರೀತಾರೆ. ಧರ್ಮಾಭಾಸ ಎಂದರೆ ಯಾರು ಕೇವಲ ಆಡಂಬರಕ್ಕಾಗಿ ಅಥವಾ ತೋರಿಕೆಗಾಗಿ ಈ ರೀತಿಯ ಧರ್ಮವನ್ನ ಆಚರಣೆ ಮಾಡ್ತಾರೋ ಅದನ್ನ ಧರ್ಮಾಭಾಸ ಅಂತ ಹೇಳಿ ಕರೀತಾರೆ. ನಂತರ ಪರೋಧರ್ಮ, ಇಲ್ಲಿ ಪರಧರ್ಮ ಅಂತ ಹೇಳಿದ್ರೆ ಇನ್ನೊಬ್ಬರ ಧರ್ಮವನ್ನ ಆಚರಣೆ ಮಾಡುವುದು. ಅಂದ್ರೆ ಒಬ್ಬ ವ್ಯಕ್ತಿಗೆ ಆತನು ರಜೋಗುಣ ತಮಗುಣಗಳಿದ್ದರೂ ಕೂಡ ಆತನು ಒಬ್ಬ ಬ್ರಾಹ್ಮಣನಂತೆ ವರ್ತಿಸಿದ್ರೆ ಅದು ಪರಧರ್ಮ ಅಂತ ಹೇಳಿ ಅನ್ನಿಸಿಕೊಳ್ತದೆ. ಇಲ್ಲಿ ಪರೋಧರ್ಮ ಅಂತ ಹೇಳಿದ್ರೆ ಅದು ಆ ಜೀವಾತ್ಮನ ಶಾಶ್ವತವಾದಂತಹ ಧರ್ಮ. ಅದು ಏನು? ಭಗವಂತನ ಸೇವೆಯನ್ನು ಮಾಡುವುದು. ಸವೈ ಪುಂಸೋ ಪರೋಧರ್ಮೋ, ಅಲ್ಲಿ ಹೇಳಿರುವುದು ಪರೋಧರ್ಮೋ. ಪರೋಧರ್ಮೋ ಯಥೋ ಭಕ್ತಿರ್ ಅಧೋಕ್ಷಜೆ. ಆ ಅಧೋಕ್ಷಜನಾದಂತಹ ಭಗವಂತನಿಗೆ ನಾವು ಭಕ್ತಿ ಮಾಡುವುದೇನಿದೆ ಅದು ಪರೋಧರ್ಮ ಅಂತೇಳಿ ಅನ್ನಿಸಿಕೊಳ್ತದೆ. ಈ ರೀತಿ ವಿಧರ್ಮ ಅಥವಾ ಇದನ್ನು ವಿಕರ್ಮ ಅಂತ ಹೇಳಿಯೂ ಕರೀಬಹುದು. ಪರಧರ್ಮ ಇನ್ನೊಬ್ಬರ ಧರ್ಮ, ಉಪಧರ್ಮ ಭೌತಿಕವಾದಂತಹ ಒಂದು ಸಹಾಯವನ್ನ ಮಾಡುವುದಕ್ಕಾಗಿ ಮಾಡುವಂತಹ ಧರ್ಮ, ಛಲಧರ್ಮ ಮೋಸ ಮಾಡುವಂತಹ ಧರ್ಮ. ಅಂದ್ರೆ ಈ ಛಲಧರ್ಮವನ್ನ ಯಾರು ಆಚರಿಸ್ತಾರೋ ಅವರು ಅಂದುಕೊಂಡಂತಹ ಫಲ ಅವರಿಗೆ ದೊರಕುವುದಿಲ್ಲ. ಧರ್ಮಾಭಾಸ ಅಂತ ಹೇಳಿದ್ರೆ ಕೇವಲ ಆಡಂಬರಕ್ಕಾಗಿ ನಡೆಸುವ ಧರ್ಮ, ಮತ್ತು ಪರೋಧರ್ಮ ಅಂತ ಹೇಳಿದ್ರೆ ಭಕ್ತಿ ಸೇವೆ. ಮಾನವ ಸೇವೆಯು ಮಾಧವ ಸೇವೆಗೆ ಸಮಾನವೇ? ಇದನ್ನ ಪರಧರ್ಮ ಅಥವಾ ಉಪಧರ್ಮ ಅಂತ ಹೇಳಿ ನಾವೇನು ಆಗ ನೋಡಿದ್ದೇವೆ ಹಿಂದಿನ ಇದರಲ್ಲಿ, ಅದನ್ನ ಇಲ್ಲಿ ಮಾನವ ಸೇವೆಗೆ ನಾವು ಹೋಲಿಸಬಹುದು. ಈ ಉಪಧರ್ಮವನ್ನ ಮಾಡುವುದರಿಂದ ಅಥವಾ ಮಾನವ ಸೇವೆಯನ್ನ ಮಾಡುವುದರಿಂದ ಅವರಿಗೆ ಆಧ್ಯಾತ್ಮಿಕವಾಗಿ ಏನನ್ನೂ ಕೊಡದೆ ಕೇವಲ ಭೌತಿಕವಾದಂತಹ ಅವರ ಇಚ್ಛೆಗಳನ್ನ ಪೂರೈಸಲು ನಾವು ಪ್ರಯತ್ನಿಸುವುದರಿಂದ ಅವರ ನಿಜವಾದಂತಹ ಸಮಸ್ಯೆಯನ್ನ ಬಗೆಹರಿಸಲು ಸಾಧ್ಯವಿಲ್ಲ. ಏಕೆಂದರೆ ಮನುಷ್ಯನು ತಾನು ಪಡುವಂತಹ ಎಲ್ಲಾ ಕಷ್ಟಗಳಿಗೂ ಅವನು ಮಾಡಿದಂತಹ ಪಾಪಕರ್ಮದ ಫಲವೇ ಕಾರಣ. ಆ ಪಾಪಕರ್ಮದ ಫಲವು ನಾಶವಾದಾಗ ಆತನು ಯಾವುದೇ ಕಷ್ಟವಿಲ್ಲದೆ ಸಂತೋಷವಾಗಿ ಬದುಕಲು ಸಾಧ್ಯ ಮತ್ತು ಭಗವಂತನ ಧಾಮಕ್ಕೆ ಹೋಗಲು ಸಾಧ್ಯ.
ಆದರೆ ಎಲ್ಲಿಯವರೆಗೆ ಆತನ ಆ ಒಂದು ಕರ್ಮದ ಒಂದು ಫಲ ಏನಿದೆ ಅದು ನಾಶವಾಗುವುದಿಲ್ಲವೋ ಅಲ್ಲಿಯವರೆಗೆ ಆತನು ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಯನ್ನು ಎದುರಿಸಲೇಬೇಕಾಗುತ್ತದೆ. ಮಾನವನನ್ನ ಮಾಧವನ ಸೇವೆಯಲ್ಲಿ ತೊಡಗಿಸುವುದೇ ನಿಜವಾದ ಸೇವೆ. ಮಾನವನಿಗೆ ತನ್ನ ಭೌತಿಕವಾದಂತಹ ಇಚ್ಛೆಗಳನ್ನು ಈಡೇರಿಸಲು ನಾವು ಸಹಾಯ ಮಾಡಿದರೆ ಆತನು ಮತ್ತೆ ಇಂದ್ರಿಯ ಭೋಗದಲ್ಲಿ ತೊಡಗಿ ಭಗವಂತನನ್ನು ಮರೆತು ಬಿಡುವಂತಹ ಸಾಧ್ಯತೆ ಇದೆ. ಆದ್ದರಿಂದ ನಮಗೆ ಯಾರಿಗಾದರೂ ಒಳಿತನ್ನ ಮಾಡಬೇಕು, ಒಳ್ಳೆಯದನ್ನ ಮಾಡಬೇಕು, ನಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಏನಾದ್ರೂ ಒಂದು ಒಳ್ಳೆಯ ಉಪಕಾರವನ್ನ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ನಾವು ಕೃಷ್ಣ ಪ್ರಜ್ಞೆಯನ್ನು ನೀಡಬೇಕು. ಇಲ್ಲಿ ಒಂದು ಉದಾಹರಣೆಯನ್ನ ನಾವು ಕಾಣಬಹುದು. ನೃಗರಾಜನ ಒಂದು ಕಥೆ ಇದು ಶ್ರೀಮದ್ ಭಾಗವತದಲ್ಲಿ ಬರುವಂತಹದ್ದು. ಆ ಕಾಮ್ಯ ಕರ್ಮದಿಂದ ಉಂಟಾದಂತಹ ಆತನ ಪರಿಸ್ಥಿತಿಯನ್ನ ನಾವು ಇಲ್ಲಿ ಕಾಣಬಹುದು. ನೃಗರಾಜ ಏನು ಮಾಡ್ತಾನೆ, ಅವನು ಬಹಳಷ್ಟು ದಾನವನ್ನ ಮಾಡ್ತಾನೆ, ಬಹಳ ಉದಾರಿಯಾದಂತಹ ರಾಜ. ಅದನ್ನ ಕಾಮ್ಯ ಕರ್ಮದಿಂದಾಗಿ ಮಾಡ್ತಾನೆ, ಅಂದ್ರೆ ಫಲದ ಅಪೇಕ್ಷೆ ಇಟ್ಟುಕೊಂಡು ಮಾಡುವಂತಹ ಕರ್ಮ. ಹಾಗೆ ಮಾಡಬೇಕಾದ್ರೆ ಆತನು ಮಾಡಿದಂತಹ ಆ ಒಂದು ಯಜ್ಞದ ಸಂದರ್ಭದಲ್ಲಿ ದಾನವನ್ನು ಪಡೆದುಕೊಳ್ಳಕ್ಕೆ ಬಂದಂತಹ ಬ್ರಾಹ್ಮಣರು ಆತನು ನೀಡಿದಂತಹ ಗೋವುಗಳನ್ನು ದಾನವಾಗಿ ಪಡೆದುಕೊಂಡು ಹೋಗ್ತಾರೆ. ಆದ್ರೆ ಆ ರೀತಿಯಾಗಿ ದಾನವನ್ನ ಪಡೆದುಕೊಳ್ಳುವಾಗ ಒಂದು ಹಸುವನ್ನ 2 ಬ್ರಾಹ್ಮಣರಿಗೆ ಆತನು ನೀಡ್ತಾನೆ. ಇದು ಹೇಗೆ ಆಯ್ತು ಅಂತ ಹೇಳಿದ್ರೆ, ಮೊದಲು ಕೊಟ್ಟಂತಹ ಆ ಬ್ರಾಹ್ಮಣ ಯಾರು ಹಸುವನ್ನ ತೆಗೆದುಕೊಂಡು ಹೋಗಿದ್ದಾನೋ ಆ ಹಸುವಿನ ಹಿಂಡಿನಲ್ಲಿ ಒಂದು ಹಸುವು ಮತ್ತೆ ಹಿಂದಕ್ಕೆ ಬಂದು ತನ್ನ ಹಿಂದಿನ ಆ ಒಂದು ಗುಂಪಿನ ಜೊತೆಗೆ ಸೇರಿದೆ. ಮತ್ತೆ ಇವನು ತಿಳಿಯದೆ ಆ ಒಂದು ಹಸುವನ್ನ ಮತ್ತೆ 2ನೇ ಬ್ರಾಹ್ಮಣನಿಗೆ ದಾನವನ್ನ ಮಾಡಿದ್ದಾನೆ. ಈ ರೀತಿ ದಾನ ಮಾಡಿದ್ದರಿಂದ ಒಂದು ಹಸುವನ್ನ ಇಬ್ಬರಿಗೆ ದಾನ ಮಾಡಿದಂತಾಯಿತು. ಇದರಿಂದಾಗಿ ಅವನಿಗೆ ಪಾಪಕರ್ಮ ಬರ್ತದೆ. ಆ ಬ್ರಾಹ್ಮಣರು ಅವನ ಮೇಲೆ ಸಿಟ್ಟು ಮಾಡಿಕೊಳ್ಳುತ್ತಾರೆ. ಹಾಗಾಗಿ ಆತನು ಒಂದು ಹಲ್ಲಿಯ ಜನ್ಮವನ್ನು ಎತ್ತಬೇಕಾಗುತ್ತದೆ. ಆದ್ರೆ ಆತನು ಹಲ್ಲಿಯಾಗಿ ಜನಿಸಿದ್ರು ಕೂಡ ಅವನು ಮಾಡಿದಂತಹ ಪುಣ್ಯಕರ್ಮದಿಂದಾಗಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಶ್ರೀಕೃಷ್ಣನೇ ಸ್ವತಃ ಆ ಒಂದು ನೃಗರಾಜನನ್ನ ಆ ಬಾವಿಯಲ್ಲಿದ್ದಂತಹ ಹಲ್ಲಿಯನ್ನ ಅವನು ಬಂದು ರಕ್ಷಣೆ ಮಾಡ್ತಾನೆ. ಹೀಗೆ ನಾವು ಮಾಡುವಂತಹ ಕಾಮ್ಯ ಕರ್ಮಗಳಿಂದ ನಮಗೆ ಒಳಿತಾಗುವುದಕ್ಕಿಂತ ಅಪಾಯವು ಎದುರಾಗುವುದೇ ಹೆಚ್ಚು. ಆದರೆ ಯಾವಾಗ ನಾವು ಭಕ್ತಿ ಸೇವೆಯನ್ನ ಮಾಡ್ತೇವೋ ಆಗ ನಮಗೆ ಯಾವಾಗಲೂ ಅದು ಮಂಗಳಕರವಾದಂತಹ ಫಲವನ್ನೇ ನೀಡುತ್ತದೆ. ಆದ್ದರಿಂದಲೇ ನಿಜವಾದಂತಹ ವೈರಾಗ್ಯ ಏನು ಎಂಬುದನ್ನು ನಾವು ಭಕ್ತಿರಸಾಮೃತ ಸಿಂಧುವಿನಲ್ಲಿ ತಿಳಿದುಕೊಳ್ಳಬಹುದು. ಪ್ರಾಪಂಚಿಕತೆಯ ಬುದ್ಧಿಯ ಹರಿಸಂಬಂಧಿ ವಸ್ತುನಃ ಮುಮುಕ್ಷುಭಿಃ ಪರಿತ್ಯಾಗೋ ವೈರಾಗ್ಯಂ ಫಲ್ಗುಕಥ್ಯತೆ. ಮುಕ್ತಿಯನ್ನು ಸಾಧಿಸಲು ಉತ್ಸುಕರಾಗಿರುವ ವ್ಯಕ್ತಿಗಳು ಪರಮಪುರುಷನಿಗೆ ಸಂಬಂಧಿಸಿದ ವಿಷಯಗಳನ್ನು ಭೌತಿಕವೆಂದು ಭಾವಿಸಿ ತ್ಯಜಿಸಿದರೆ ಅದರ ಪರಿತ್ಯಾಗವನ್ನು ಅಪೂರ್ಣ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ನಾವು ಈಗ ಈ ಕಂಪ್ಯೂಟರ್, ಮೊಬೈಲ್, ಇಂಟರ್ನೆಟ್ ಅನ್ನು ಉಪಯೋಗಿಸಿ ಈ ಒಂದು ಭಗವದ್ಗೀತೆಯ ತರಗತಿಯನ್ನ ತಿಳಿದುಕೊಳ್ತಾ ಇದ್ದೇವೆ, ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಇದೆಲ್ಲವೂ ಕೂಡ ಭೌತಿಕವಾದದ್ದು, ಇಂದ್ರಿಯ ಭೋಗಕ್ಕೆ ಉಪಯೋಗಿಸಲ್ಪಡುತ್ತದೆ ಅಂತ ಹೇಳಿ ಇದೆಲ್ಲವನ್ನು ತ್ಯಾಗ ಮಾಡಿದರೆ ನಾವು ನಡೆಸ್ತಾ ಇರುವಂತಹ ಈ ಯಾವುದೇ ಚಟುವಟಿಕೆಗಳನ್ನು ನಡೆಸಲು ಸಾಧ್ಯವಾಗುವುದಿಲ್ಲ. ಆದ್ರಿಂದ ನಿಜವಾದಂತಹ ವೈರಾಗ್ಯ ಅಥವಾ ಯುಕ್ತ ವೈರಾಗ್ಯ ಅಂದ್ರೆ ಆ ಭಗವಂತನ ಪ್ರೀತಿಗಾಗಿ ನಾವು ನಮ್ಮಲ್ಲಿರುವ ಎಲ್ಲ ವಸ್ತುಗಳನ್ನು ಆತನ ಸೇವೆಗಾಗಿ ತೊಡಗಿಸುವುದು. ಅದನ್ನ ಸುಮ್ಮನೆ ತ್ಯಾಗ ಮಾಡಿದ್ರೆ ಅದು ಫಲ್ಗು ವೈರಾಗ್ಯ ಅಂತ ಅನಿಸಿಕೊಳ್ಳುತ್ತದೆ. ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದ್ರೆ ಅದನ್ನ ಯುಕ್ತ ವೈರಾಗ್ಯ ಅಂತ ಹೇಳಿ ಕರೆಯುತ್ತಾರೆ. ಜೀವಾತ್ಮನು ಯಾವಾಗ ಏನನ್ನಾದರೂ ಆಸೆ ಪಡುತ್ತಾನೋ ಆಗ ಭಗವಂತನು ಆ ಆಸೆಯನ್ನು ಪೂರೈಸಲು ಅನುಮತಿಯನ್ನು ಕೊಡುತ್ತಾನೆ. ಭಗವಂತನ ಅನುಮತಿಗೆ ಸರಿಯಾಗಿ ಭೌತಿಕ ಪ್ರಕೃತಿಯು ಆತನ ಆಸೆಗಳನ್ನು ಈಡೇರಿಸುತ್ತದೆ. ಈಗ ವ್ಯಕ್ತಿಗೆ ತನ್ನೆಲ್ಲ ಆಸೆಗಳನ್ನು ತ್ಯಾಗ ಮಾಡಿಬಿಡಲು ಸಾಧ್ಯವಿಲ್ಲ. ಆದರೆ ಅದೇ ಆಸೆಗಳನ್ನು ಭಗವಂತನ ಸೇವೆ ಮಾಡುವುದರಲ್ಲಿ ಬೆಳೆಸಿಕೊಳ್ಳಬಹುದು. ಈ ರೀತಿಯಾಗಿ ಮಾಡುವುದರಿಂದ ವ್ಯಕ್ತಿಯು ತಾನು ತನ್ನ ಬಂಧನದಿಂದ ಬಿಡುಗಡೆಯನ್ನು ಪಡೆಯಲು ಸಾಧ್ಯ. ಜ್ಞಾನೇನ ತು ತಜ್ಞಾನಂ ಯೇಷಾಂ ನಾಶ್ರಿತಮಾತ್ಮನಃ ತೇಷಾಂ ಆದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಅಜ್ಞಾನವನ್ನು ನಾಶ ಮಾಡುವ ಜ್ಞಾನದ ಬೆಳಕನ್ನು ಮನುಷ್ಯನು ಪಡೆದುಕೊಂಡಾಗ ಹಗಲು ಹೊತ್ತಿನಲ್ಲಿ ಸೂರ್ಯನು ಎಲ್ಲದರ ಮೇಲೂ ಬೆಳಕು ಹರಿಸುವಂತೆ
ಅವನ ಜ್ಞಾನವು ಎಲ್ಲವನ್ನೂ ಪ್ರಕಾಶಗೊಳಿಸುತ್ತದೆ. ಹೇಗೆ ನಾವು ನಮ್ಮ ಎಲ್ಲ ಆಸೆಗಳನ್ನು ಎಲ್ಲ ಕರ್ಮಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ತೇವೋ ಆಗ ನಮ್ಮೊಳಗಿರುವಂತಹ ಆ ಅಜ್ಞಾನವು ನಾಶವಾಗ್ತದೆ. ನಮಗೆ ಭಗವಂತನು ಜ್ಞಾನವನ್ನು ನೀಡುತ್ತಾನೆ. ಯಾವಾಗ ನಾವು ಜ್ಞಾನವನ್ನು ಬೆಳೆಸಿಕೊಳ್ತೇವೋ ಆಗ ನಮಗೆ ಸರಿ ಯಾವುದು ತಪ್ಪು ಯಾವುದು ಎನ್ನುವುದನ್ನ ಸರಿಯಾಗಿ ಅರಿತುಕೊಳ್ಳಲು ಸಾಧ್ಯ. ಉದಾಹರಣೆಗೆ ರಾತ್ರಿ ಹೊತ್ತಿನಲ್ಲಿ ನಮಗೆ ಬೆಳಕು ಇಲ್ಲದೆ ಇದ್ರೆ ನಡೆದುಕೊಂಡು ಹೋಗ್ಲಿಕ್ಕೆ ಗೊತ್ತಾಗುವುದಿಲ್ಲ. ದಾರಿ ಯಾವುದು ಮತ್ತೆ ಯಾವುದು ದಾರಿ ಅಲ್ಲ ಅನ್ನುವುದು ನಮಗೆ ಸ್ಪಷ್ಟವಾಗಿ ಕಾಣುವುದಿಲ್ಲ. ಹಾಗಾಗಿ ನಮಗೆ ಸರಿಯಾಗಿ ನಡೆದುಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ. ಅದೇ ದಾರಿಯಲ್ಲಿ ಹಗಲು ಹೊತ್ತಿನಲ್ಲಿ ನಾವು ಸುಲಭವಾಗಿ ನಡೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬೆಳಕು ಕೊಡುವಂತಹ ಸೂರ್ಯನಿದ್ದಾನೆ. ಅದೇ ರೀತಿ ನಾವು ಜ್ಞಾನವನ್ನ ಬೆಳೆಸಿಕೊಂಡಾಗ ಏನನ್ನ ಮಾಡಬೇಕು, ಏನನ್ನ ಮಾಡಬಾರದು, ಯಾವುದು ಸರಿ ಯಾವುದು ತಪ್ಪು ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುವುದರಿಂದ ನಾವು ಬಹಳ ಸುಲಭವಾಗಿ ನಮ್ಮ ಗುರಿಯನ್ನ ಸಾಧಿಸಲು ಸಾಧ್ಯವಾಗ್ತದೆ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋಗತ ಯೋಗಯುಕ್ತೋ ಮುನಿರ್ಬ್ರಹ್ಮ ನಚಿರೇಣಾಧಿಗಚ್ಚತಿ. ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗದೆ ಎಲ್ಲ ಬಗೆಯ ಕರ್ಮಗಳನ್ನು ತ್ಯಜಿಸಿದ ಮಾತ್ರಕ್ಕೆ ಮನುಷ್ಯನು ಸುಖಿಯಾಗಲಾರ. ಆದರೆ ಭಕ್ತಿ ಸೇವೆಯಲ್ಲಿ ನಿರತನಾದ ವಿಚಾರವಂತನು ಶೀಘ್ರವಾಗಿ ಪರಮಪ್ರಭುವನ್ನು ಪಡೆಯುತ್ತಾನೆ. ಇಲ್ಲಿ ಒಬ್ಬ ವ್ಯಕ್ತಿ ತಾನು ಸಂತೋಷವಾಗಿರ್ಬೇಕು ಅಂತ ಹೇಳಿದ್ರೆ ಕೆಲಸವನ್ನ ಅಥವಾ ಕರ್ಮವನ್ನ ತ್ಯಾಗ ಮಾಡಿದ ಮಾತ್ರಕ್ಕೆ ಅದು ಸಾಧ್ಯ ಆಗುವುದಿಲ್ಲ. ಏಕೆಂದರೆ ಕರ್ಮವನ್ನ ತ್ಯಾಗ ಮಾಡಿದಾಗಲೇ ಆತನಿಗೆ ಇನ್ನಷ್ಟು ದುಃಖವು ಇನ್ನಷ್ಟು ಕಷ್ಟಗಳು ಎದುರಾಗುತ್ತದೆ. ಆದ್ದರಿಂದ ಕರ್ಮವನ್ನ ತ್ಯಾಗ ಮಾಡಬಾರದು. ಆದರೆ ಆ ಕರ್ಮದ ಫಲವನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿ ನಿಷ್ಕಾಮ ಕರ್ಮವನ್ನ ಮಾಡಿದಾಗ ಅದು ಆತನಿಗೆ ಸಂತೋಷವನ್ನು ಮತ್ತು ಆತನ ಬಿಡುಗಡೆಯ ಸಂತೋಷವನ್ನು ಕೊಡುತ್ತದೆ. ಮತ್ತೆ ಅದು ಆತನ ಬಿಡುಗಡೆಗೂ ಕಾರಣವಾಗುತ್ತದೆ. ನಿಷ್ಕಾಮ ಕರ್ಮವನ್ನು ಆಚರಿಸುವುದರ ಮೂಲಕ ಒಬ್ಬ ವ್ಯಕ್ತಿ ಹೇಗೆ ಬಂಧನದಿಂದ ಬಿಡುಗಡೆಯನ್ನು ಪಡೆಯಬಹುದು ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರುವನ್ನಪಿ ನ ಲಿಪ್ಯತೆ. ಯಾರು ಭಕ್ತಿಯಿಂದ ಕರ್ಮವನ್ನು ಮಾಡುವನೋ, ಶುದ್ಧ ಆತ್ಮನೋ ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವನೋ ಅವನು ಎಲ್ಲರಿಗೂ ಪ್ರಿಯನಾದವನು ಮತ್ತು ಅವನಿಗೆ ಎಲ್ಲರೂ ಪ್ರಿಯರಾದವರು. ಅವನು ಕರ್ಮವನ್ನು ಮಾಡುತ್ತಿದ್ದರೂ ಅವುಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ಯಾವ ವ್ಯಕ್ತಿಯು ಭಕ್ತಿಯೋಗದಲ್ಲಿ ತೊಡಗಿದ್ದಾನೋ, ಭಗವಂತನ ಸೇವೆಯನ್ನು ಮಾಡುತ್ತಾನೋ ಆತನು 100 ವರ್ಷಗಳ ಕಾಲ ಅಥವಾ 100 ವರ್ಷಗಳ ಕಾಲ ಬದುಕಿದರೂ ಯಾವುದೇ ಕರ್ಮ ಬಂಧನಕ್ಕೆ ಈಡಾಗುವುದಿಲ್ಲ. ಇದನ್ನು ನಾವು ಈಶೋಪನಿಷತ್ತಿನಲ್ಲೂ ಕಾಣಬಹುದು. ವ್ಯಕ್ತಿಯು ಜನಸಾಮಾನ್ಯರ ನಡುವೆ ಬದುಕುತ್ತಿದ್ದರೂ, ಜನಸಾಮಾನ್ಯರ ಜೊತೆಗೆ ತಾನು ಎಲ್ಲರಂತೆ ಜೀವನವನ್ನು ನಡೆಸುತ್ತಿದ್ದರೂ ಸಹ ಎಲ್ಲರಿಗೂ ಬರುವಂತಹ ಕಷ್ಟಗಳು ಅಥವಾ ಬಂಧನವು ಈ ವ್ಯಕ್ತಿಗೆ ಬರುವುದಿಲ್ಲ. ಇದು ಹೇಗೆಂದರೆ ತಾವರೆಯ ಎಲೆಯು ನೀರಿನಲ್ಲೇ ಇದ್ದರೂ ಅದು ನೀರಿನಿಂದ ಸ್ವಲ್ಪವೂ ಒದ್ದೆಯಾಗುವುದಿಲ್ಲ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸ. ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯಗಳನ್ನು ಮಾಡುವನೋ ಆತನಿಗೆ ತಾವರೆಯ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ. ಇಲ್ಲಿ ನೀರನ್ನು ಅಥವಾ ಕೆಸರನ್ನು ಈ ಸಮಾಜಕ್ಕೆ ಹೋಲಿಸಲಾಗಿದೆ ಅಥವಾ ಈ ಸಾಂಸಾರಿಕವಾದಂತಹ ವಿಚಾರಗಳಿಗೆ ಹೋಲಿಸಲಾಗಿದೆ. ಮತ್ತು ಆ ತಾವರೆಯ ಎಲೆ ಇದನ್ನ ಜೀವಾತ್ಮನಿಗೆ ಅಥವಾ ವ್ಯಕ್ತಿಗೆ ಹೋಲಿಸಲಾಗಿದೆ. ನಾವು ಈ ಒಂದು ಸಮಾಜದ ಮಧ್ಯೆಯೇ ಜೀವನವನ್ನ ನಡೆಸ್ತಾ ಇದ್ರೂ ಸಹ ಇಲ್ಲಿ ನಮಗೆ ಬಂಧನಕ್ಕೆ ಅನೇಕ ಕಾರಣಗಳು ಇದ್ದರೂ ಸಹ ನಾವು ಅವುಗಳ ಫಲದಲ್ಲಿ ಅಥವಾ ಆ ಕರ್ಮದಿಂದ ಬರುವಂತಹ ಫಲದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳದೇ ಇದ್ದರೆ ಅವುಗಳಿಂದ ನಾವು ಬಂಧನಕ್ಕೆ ಒಳಗಾಗುವುದಿಲ್ಲ. ಇದನ್ನು ಶ್ರೀಕೃಷ್ಣನು ಇಲ್ಲಿ ಒಂದು ಉತ್ತಮವಾದಂತಹ ಸಾದೃಶ್ಯದ ಮೂಲಕ ನಮಗೆ ತಿಳಿಸಿಕೊಡುತ್ತಾನೆ. ಈ ರೀತಿಯಾಗಿ ಯಾವ ವ್ಯಕ್ತಿಯು ಕರ್ಮವನ್ನು ಮಾಡುತ್ತಾನೋ ಆತನು ಈ ಪ್ರಪಂಚದಲ್ಲಿ ಜೀವಿಸುತ್ತಿದ್ದರೂ ತನ್ನ ಕರ್ತವ್ಯವನ್ನು ನಿರ್ಲಿಪ್ತವಾಗಿ ಮಾಡಲು ಸಾಧ್ಯ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮ ಶುದ್ಧಯೇ. ಯೋಗಿಗಳು ಮೋಹವನ್ನು ಬಿಟ್ಟು
ಕೇವಲ ಶುದ್ಧಿಗಾಗಿ ದೇಹ ಮನಸ್ಸು ಬುದ್ಧಿ ಮತ್ತು ಇಂದ್ರಿಯಗಳಿಂದ ಸಹ ಕರ್ಮವನ್ನು ಮಾಡುತ್ತಾರೆ. ಈ ರೀತಿ ಭಗವಂತನು ಹೇಳುವುದೇನೆಂದರೆ, ನಾವು ಕರ್ಮವನ್ನ ಬಿಡಬಾರದು, ಬದಲಾಗಿ ನಮ್ಮ ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳು ಇವೆಲ್ಲವನ್ನು ಕೂಡ ಉಪಯೋಗಿಸಿಕೊಂಡು ಕರ್ಮದಲ್ಲಿ ಆಸಕ್ತಿ ಇಲ್ಲದೆ ಅದರಲ್ಲಿ ಮೋಹವನ್ನು ಬಿಟ್ಟು ಕರ್ಮವನ್ನು ಮಾಡಬೇಕು. ಇಲ್ಲಿ ಶ್ರೀಲ ಪ್ರಭುಪಾದರು ತಮ್ಮ ಎಲ್ಲ ಸಂಗಡಿಗರೊಡನೆ ಕೀರ್ತನೆ ಮಾಡುವುದನ್ನು ನಾವು ಕಾಣಬಹುದು. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಒಂದೇ ರೀತಿಯಾಗಿ ನಿಷ್ಠೆಯಿಂದ ಇರುವ ಆತ್ಮನು ಪರಿಶುದ್ಧ ಶಾಂತಿಯನ್ನು ಹೊಂದುತ್ತಾನೆ, ಏಕೆಂದರೆ ಅವನು ಎಲ್ಲಾ ಕರ್ಮಫಲಗಳನ್ನು ನನಗೆ ಒಪ್ಪಿಸುತ್ತಾನೆ. ದೈವಯುಕ್ತನಲ್ಲದವನು ಕರ್ಮಫಲಕ್ಕಾಗಿ ಆಸೆ ಪಡುವುದರಿಂದ ತೊಡಕಿನಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಯಾವ ವ್ಯಕ್ತಿಯು ತನ್ನ ಕರ್ಮಫಲವನ್ನು ಭಗವಂತನಿಗೆ ಅರ್ಪಿಸಿ ಭಕ್ತಿ ಸೇವೆಯನ್ನು ಮಾಡುತ್ತಾನೋ ಆತನ ಯೋಗ ಮತ್ತು ಕ್ಷೇಮಗಳನ್ನು ನಾನೇ ನೋಡಿಕೊಳ್ಳುತ್ತೇನೆ ಎಂದು ಭಗವಂತನು ಸ್ವತಃ ಹೇಳಿದ್ದಾನೆ. ಆದರೆ ವ್ಯಕ್ತಿಯು ತನ್ನ ಕರ್ಮದ ಫಲವನ್ನು ತಾನೇ ಭೋಗಿಸಬೇಕು ಎಂದುಕೊಂಡಾಗ ಆತನು ತನ್ನ ಕರ್ಮದ ಫಲಕ್ಕೆ ಅನುಗುಣವಾಗಿ ಸುಖ ಮತ್ತು ದುಃಖಗಳನ್ನು ಅನುಭವಿಸಬೇಕಾಗುತ್ತದೆ. ಆ ಕರ್ಮದಿಂದ ಬರುವಂತಹ ಎಲ್ಲ ಒಳ್ಳೆಯದು ಮತ್ತು ಕೆಟ್ಟದ್ದಕ್ಕೆ ಆತನೇ ಜವಾಬ್ದಾರನಾಗಿರುತ್ತಾನೆ. ಈ ರೀತಿ ಆತನು ಬಂಧನಕ್ಕೆ ಒಳಗಾಗುತ್ತಾನೆ ಅಥವಾ ತೊಡಕಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶಿ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ದೇಹಸ್ಥ ಜೀವಿಯು ಸ್ವಭಾವವನ್ನು ನಿಯಂತ್ರಿಸಿ ಮಾನಸಿಕವಾಗಿ ಎಲ್ಲ ಕರ್ಮಗಳನ್ನು ತ್ಯಜಿಸಿದಾಗ ಅವನು ನವದ್ವಾರಗಳ ನಗರದಲ್ಲಿ, ಅಂದರೆ ಈ ಐಹಿಕ ಶರೀರದಲ್ಲಿ ಸುಖವಾಗಿ ವಾಸಿಸುತ್ತಾನೆ. ಅವನು ಕರ್ಮ ಮಾಡುವುದೂ ಇಲ್ಲ, ಕಾರ್ಯ ಮಾಡಿಸುವುದೂ ಇಲ್ಲ. ನಮ್ಮ ಶರೀರವನ್ನ ನವದ್ವಾರಗಳ ಪುರ ಅಥವಾ ಊರು ಅಂತೇಳಿ ಕರೆದಿದ್ದಾರೆ, ಏಕೆಂದರೆ ಈ ಶರೀರಕ್ಕೆ 9 ದ್ವಾರಗಳಿವೆ. ಈ ಶರೀರದಲ್ಲಿ ಹೃದಯ ಭಾಗದಲ್ಲಿ ಜೀವಾತ್ಮನು ನೆಲೆಸಿದ್ದಾನೆ. ಜೀವಾತ್ಮನು ಈ ಶರೀರದ ಮೂಲಕ ಎಷ್ಟೇ ಕೆಲಸಗಳನ್ನ ಮಾಡಿದ್ರೂ ಕೂಡ ಅದು ನಿಷ್ಕಾಮ ಕರ್ಮವಾಗಿದ್ರೆ ಆತನು ಈ ಶರೀರದಲ್ಲಿ ಇರುವಷ್ಟು ಕಾಲವು ಸುಖವಾಗಿಯೇ ಬದುಕಲು ಸಾಧ್ಯ, ಏಕೆಂದರೆ ಆ ಕರ್ಮಗಳು ಆತನನ್ನು ಬಂಧಿಸುವುದಿಲ್ಲ. ನಮ್ಮ ದೇಹದಲ್ಲಿರುವಂತಹ 9 ದ್ವಾರಗಳು ಅಂತ ಹೇಳಿದ್ರೆ 2 ಕಣ್ಣುಗಳು, ಮೂಗಿನ 2 ಹೊಳ್ಳೆಗಳು, ನಾಲಗೆ ಅಥವಾ ಬಾಯಿ, ಕಿವಿಗಳು 2 ಮತ್ತು ಜನನೇಂದ್ರಿಯ ಮತ್ತು ಬುಧದ್ವಾರ. ಈ 9 ದ್ವಾರಗಳನ್ನ ನವದ್ವಾರಗಳು ಅಂತ ಹೇಳಿ ಕರೆಯುತ್ತೇವೆ. ಜ್ಞಾನೇನ ತು ತದ್ ಅಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಂ ಆದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಅಜ್ಞಾನವನ್ನು ನಾಶ ಮಾಡುವ ಜ್ಞಾನದ ಬೆಳಕನ್ನು ಮನುಷ್ಯನು ಪಡೆದುಕೊಂಡಾಗ ಹಗಲು ಹೊತ್ತಿನಲ್ಲಿ ಸೂರ್ಯನು ಎಲ್ಲದರ ಮೇಲೂ ಬೆಳಕು ಹರಿಯುವಂತೆ ಅವನ ಜ್ಞಾನವು ಎಲ್ಲವನ್ನು ಪ್ರಕಾಶಗೊಳಿಸುತ್ತದೆ. ಇದು ಅಜ್ಞಾನ. ಅಜ್ಞಾನ ಅಂತ ಹೇಳಿದ್ರೆ ಕತ್ತಲು, ಜ್ಞಾನ ಅಂತ ಹೇಳಿದ್ರೆ ಬೆಳಕು. ಎಲ್ಲಿ ಜ್ಞಾನ ಅನ್ನುವಂತಹ ಬೆಳಕಿರುತ್ತದೋ ಅಲ್ಲಿ ಅಜ್ಞಾನದ ಕತ್ತಲು ಇರುವುದಿಲ್ಲ. ತದ್ಬುದ್ಧಯಸ್ತದಾತ್ಮಾನಸ್ತನ್ನಿಷ್ಠಾಸ್ತತ್ಪರಾಯಣ ಗಚ್ಚಂತಿ ಅಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷ. ಮನುಷ್ಯನ ಬುದ್ಧಿ, ಮನಸ್ಸು, ಶ್ರದ್ಧೆ ಮತ್ತು ಆಶ್ರಯ
ಎಲ್ಲವೂ ಪರಮಪ್ರಭುವಿನಲ್ಲಿ ನೆಲೆ ನಿಂತಾಗ ಪೂರ್ಣ ಜ್ಞಾನವು ಅವನ ಸಂಶಯಗಳೆಲ್ಲವನ್ನೂ ತೊಳೆದು ಅವನನ್ನು ಪರಿಶುದ್ಧನನ್ನಾಗಿ ಮಾಡುತ್ತದೆ. ಹೀಗೆ ಆತನು ಮುಕ್ತಿ ಮಾರ್ಗದಲ್ಲಿ ನೇರವಾಗಿ ಮುನ್ನಡೆಯುತ್ತಾನೆ. ಜ್ಞಾನವನ್ನು ಬೆಳೆಸಿಕೊಂಡಂತಹ ವ್ಯಕ್ತಿಯು ಈ ಪ್ರಪಂಚವನ್ನು ಯಾವ ರೀತಿಯಾಗಿ ಕಾಣುತ್ತಾನೆ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ವಿವರಿಸಲಾಗಿದೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನಃ. ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದ್ದರಿಂದ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿಯ ಮಾಂಸವನ್ನು ತಿನ್ನುವಂತಹ ಅಂತ್ಯಜನನ್ನು ಒಂದೇ ರೀತಿಯಲ್ಲಿ ಕಾಣುತ್ತಾನೆ. ಇಲ್ಲಿ ಒಬ್ಬ ಜ್ಞಾನಿಯ ಚಿತ್ರವನ್ನು ತೋರಿಸಲಾಗಿದೆ. ಆತನು ಒಬ್ಬ ಬ್ರಾಹ್ಮಣ, ಒಂದು ಹಸು, ಒಂದು ನಾಯಿ, ಒಂದು ಚಂಡಾಲ ಮತ್ತೊಂದು ಆನೆಯ ಮೇಲೆ ಮಾವುತ ಇವರನ್ನೆಲ್ಲ ಕಾಣ್ತಾ ಇದ್ದಾನೆ. ಹಾಗೆ ಕಾಣಬೇಕಾದ್ರೆ ಕೇವಲ ಆ ಒಂದು ಬಾಹ್ಯ ರೂಪವನ್ನ ಅಷ್ಟೇ ಕಾಣದೆ ಅವರ ಹೃದಯದಲ್ಲಿರುವಂತಹ ಆ ಪರಮಾತ್ಮನನ್ನ ಆತನು ಕಾಣ್ತಾ ಇದ್ದಾನೆ. ಅವರನ್ನ ಸಮಾನವಾಗಿ ಕಾಣ್ತಾ ಇದ್ದಾನೆ ಅಂತ ಹೇಳಿ ಇಲ್ಲಿ ಹೇಳಲಾಗಿದೆ. ಒಂದೇ ರೀತಿಯಾಗಿ ಕಾಣಲಾಗಿದೆ. ಇಲ್ಲಿ ಒಂದೇ ರೀತಿಯಾಗಿ ಕಾಣುವುದು ಅಂತ ಹೇಳಿದ್ರೆ ಇದರ ಅರ್ಥ ಏನು ಅನ್ನೋದನ್ನ ನಾವು ಸರಿಯಾಗಿ ತಿಳ್ಕೊಳ್ಬೇಕು. ನಾವು ಒಬ್ಬ ಬ್ರಾಹ್ಮಣನನ್ನು, ಒಂದು ನಾಯಿಯನ್ನು ಒಂದೇ ರೀತಿಯಾಗಿ ಸತ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ನಾಯಿಯನ್ನ ನಾವು ದೂರದಿಂದಲೇ ಅದಕ್ಕೆ ಬೇಕಾದಂತಹ ಒಂದು ಆಹಾರವನ್ನು ನೀಡಬಹುದು. ಒಬ್ಬ ಬ್ರಾಹ್ಮಣ ನಮ್ಮ ಮನೆಗೆ ಬಂದ್ರೆ ಅವರಿಗೆ ಕುಳಿತುಕೊಳ್ಳಿಕ್ಕೆ ಸ್ಥಳವನ್ನ ಕೊಟ್ಟು, ಕುಡಿಯಲಿಕ್ಕೆ ನೀರು ಕೊಟ್ಟು, ಅವರ ಜೊತೆಗೆ ಒಂದೆರಡು ಒಳ್ಳೆಯ ಮಾತುಗಳನ್ನ ಆಡಬಹುದು. ಅದೇ ಒಂದು ಹಸುವನ್ನ ಕಂಡ್ರೆ ಅದಕ್ಕೆ ನಾವು ಹುಲ್ಲನ್ನ ತಿನ್ನಿಸಬೇಕು. ಹಾಗೆ ಆನೆಯನ್ನ ಕಂಡ್ರೆ ಅದರಿಂದ ಸ್ವಲ್ಪ ದೂರದಲ್ಲೇ ನಾವು ಅದನ್ನ ನಮಸ್ಕರಿಸಬಹುದಷ್ಟೇ, ಅದರ ತುಂಬಾ ಹತ್ತಿರ ಹೋಗಬಾರದು. ಈ ರೀತಿಯಾಗಿ ವ್ಯತ್ಯಾಸ ಇರಬೇಕಾದ್ರೆ ಇಲ್ಲಿ ಸಮಾನವಾಗಿ ಕಾಣುವುದು ಅಂತ ಹೇಳಿದ್ರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಸಮಾನವಾಗಿ ಕಾಣುವುದು ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಹೃದಯದಲ್ಲಿ ಇರುವಂತಹ ಪರಮಾತ್ಮನನ್ನ ಕಾಣಬೇಕು ಮತ್ತು ಯಾರನ್ನು ಕೂಡ ಕೀಳಾಗಿ ಕಾಣಬಾರದು. ಎಲ್ಲರೂ ಆ ಭಗವಂತನ ಅಂಶವೇ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಆದರೆ ಬಾಹ್ಯವಾಗಿ ನಾವು ಯಾವ ರೀತಿಯಾದಂತಹ ವ್ಯವಹಾರವನ್ನ ಬೇರೆ ಬೇರೆ ಜೀವಿಗಳ ಜೊತೆ ಮಾಡ್ತೇವೋ ಅದೇ ರೀತಿಯಾಗಿ ಅವರ ಜೊತೆ ವ್ಯವಹಾರವನ್ನ ಮಾಡಬೇಕು. ಒಬ್ಬ ವ್ಯಕ್ತಿಯು ಎಲ್ಲಾ ಜೀವಿಗಳ ಕಡೆಗೆ ಸಮಾನ ದೃಷ್ಟಿಯನ್ನು ಹೇಗೆ ಹಾಯಿಸಬಹುದು ಅಥವಾ ಸಮಾನ ದೃಷ್ಟಿಯಿಂದ ಎಲ್ಲರನ್ನು ಹೇಗೆ ನೋಡಬಹುದು, ಹೇಗೆ ಯಾವ ರೀತಿಯಾಗಿ ಇದನ್ನ ಸಾಧಿಸಬಹುದು ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಹೃದಯದಲ್ಲೂ ಆ ಭಗವಂತನು ಪರಮಾತ್ಮ ರೂಪಿಯಾಗಿದ್ದಾನೆ ಮತ್ತು ಆ ಜೀವಾತ್ಮನು ಭಗವಂತನ ವಿಭಿನ್ನಾಂಶವೇ ಆಗಿದ್ದಾನೆ. ಜೀವಿಯ ಶರೀರವು ಎಷ್ಟೇ ದೊಡ್ಡದಾಗಿರ್ಲಿ ಅಥವಾ ಸಣ್ಣದಾಗಿರ್ಲಿ, ಆ ಜೀವಿಯ ಅಥವಾ ಶರೀರದ ಒಳಗಿರುವಂತಹ ಜೀವಾತ್ಮನು ಒಂದೇ ಗಾತ್ರದವನಾಗಿರ್ತಾನೆ ಮತ್ತು ಆತನು ಶಾಶ್ವತವಾದಂತಹ ಭಗವಂತನ ಅಂಶವಾಗಿರುತ್ತಾನೆ. ಇದನ್ನ ಯಾವಾಗ ವ್ಯಕ್ತಿಯು ತಿಳಿದುಕೊಳ್ತಾನೋ ಆಗ ಆತನು ಎಲ್ಲರ ಕಡೆಗೆ ಸಮಾನ ದೃಷ್ಟಿಯನ್ನು ಹಾಯಿಸಲು ಸಾಧ್ಯ. ಬಾಹ್ಯ ಸ್ಪರ್ಶೇಶ್ವಸಕ್ತಾತ್ಮ ವಿಂದತಿ ಆತ್ಮನಿ ಯತ್ ಸುಖಂ ಸಾ ಬ್ರಹ್ಮಯೋಗ ಯುಕ್ತಾತ್ಮ ಸುಖಂ ಅಕ್ಷಯಮಶ್ನುತೆ. ಹೀಗೆ ಮುಕ್ತನಾದ ಮನುಷ್ಯನಿಗೆ ಐಹಿಕ ಇಂದ್ರಿಯ ಸುಖದ ಆಕರ್ಷಣೆ ಇಲ್ಲ. ಅವನು ಯಾವಾಗಲೂ ಆಂತರ್ಯದಲ್ಲಿ ಸುಖವನ್ನು ಅನುಭವಿಸುತ್ತಾ ಸಮಾಧಿ ಸ್ಥಿತಿಯಲ್ಲಿರುತ್ತಾನೆ. ಈ ರೀತಿಯಲ್ಲಿ ಆತ್ಮ ಸಾಕ್ಷಾತ್ಕಾರ ಪಡೆದ ಮನುಷ್ಯನು ಪರಮ ಸತ್ಯದಲ್ಲಿ ಮಗ್ನನಾಗಿರುವುದರಿಂದ ಅಮಿತಾನಂದವನ್ನು ಸವಿಯುತ್ತಾನೆ. ಯಾವ ವ್ಯಕ್ತಿ ತಾನು ಶರೀರವಲ್ಲ, ತಾನು ಜೀವಾತ್ಮ ಅಂತ ಹೇಳಿ ತಿಳ್ಕೊಳ್ತಾನೋ ಆತನು ಇಂದ್ರಿಯ ಭೋಗಕ್ಕಾಗಿ ಹಾತೊರೆಯುವುದಿಲ್ಲ. ಆ ಇಂದ್ರಿಯ ಸುಖವನ್ನ ಪಡೆಯಲಿಕ್ಕೋಸ್ಕರ ತನ್ನ ಜೀವನವನ್ನು ತಾನು ಹಾಳು ಮಾಡಿಕೊಳ್ಳುವುದಿಲ್ಲ. ಇಂದ್ರಿಯ ಭೋಗದ ವಸ್ತುಗಳು ಆತನ ಮುಂದೆಯೇ ಇದ್ದರೂ ಸಹ ಆತನು ಅವುಗಳಿಂದ ವಿಚಲಿತನಾಗುವುದಿಲ್ಲ. ಜೀವನದಲ್ಲಿ ಸುಖವು ಬಂದಾಗ ಆತನು ಉಬ್ಬುವುದಿಲ್ಲ ಅಥವಾ ಕಷ್ಟವು ಬಂದಾಗ ಆತನು ಅದನ್ನು ಯೋಚಿಸಿ ಆತನು ಅಳುವುದಿಲ್ಲ ಮತ್ತು ಆತನ ಬುದ್ಧಿಯು ಯಾವಾಗಲೂ ಸ್ಥಿರವಾಗಿರುತ್ತದೆ. ಭಗವಂತನನ್ನು ತಿಳಿದಂತಹ ಈ ವ್ಯಕ್ತಿಗಳು ಯಾವಾಗಲೂ ಆಧ್ಯಾತ್ಮಿಕ ಸ್ತರದಲ್ಲಿ ಇರುತ್ತಾರೆ. ಭೌತಿಕವಾದಂತಹ ಇಂದ್ರಿಯ ಭೋಗಕ್ಕೆ ಅವರು ಆಸಕ್ತರಾಗಿರುವುದಿಲ್ಲ, ಆದರೆ ನಿರಂತರವಾಗಿ ಆತ್ಮನಲ್ಲಿ ಸಂತುಷ್ಟರಾಗಿ ಭಗವಂತನ ದಿವ್ಯ ಪ್ರೇಮವನ್ನು ಸವಿಯುತ್ತಾರೆ. ಇಂದ್ರಿಯ ಸುಖವನ್ನು ತ್ಯಜಿಸುವ ಅಗತ್ಯವೇನು? ಇಂದ್ರಿಯ ಸುಖವನ್ನ ತ್ಯಜಿಸದೇ ಇದ್ದಾಗ ನಮಗೆ ಆಧ್ಯಾತ್ಮದಲ್ಲಿ ಪ್ರಗತಿಯನ್ನು ಹೊಂದಲು ಆಗುವುದಿಲ್ಲ.
ಏಹಿ ಸಂಸ್ಪರ್ಶಜ ಭೋಗ ದುಃಖಯೋನ ಏವತೆ ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧಃ. ಈ ಇಂದ್ರಿಯ ಭೋಗದಲ್ಲಿ ಅಂದರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳೆಂಬಂತಹ ಜ್ಞಾನೇಂದ್ರಿಯ ಪಂಚ ಜ್ಞಾನೇಂದ್ರಿಯಗಳು ಶಬ್ದಸ್ಪರ್ಶ ರೂಪರಸ ಗಂಧ ಅನ್ನುವಂತಹ 5 ತನ್ಮಾತ್ರೆಗಳ ಸ್ಪರ್ಶಕ್ಕೆ ಬಂದಾಗ ಅದಕ್ಕೆ ಒಂದು ಕ್ಷಣದ ಒಂದು ಸ್ವಲ್ಪ ಹೊತ್ತಿನ ಸಂತೋಷವು ಆನಂದವು ದೊರಕಬಹುದು. ಆದರೆ ಇದಕ್ಕೆ ಒಂದು ಆದಿ ಅನ್ನುವಂಥದ್ದಿದೆ, ಅಂತ್ಯ ಅನ್ನುವಂಥದ್ದಿದೆ, ಮತ್ತು ಇದನ್ನು ನಿರಂತರವಾಗಿ ನಾವು ಹೊಂದಲು ಸಾಧ್ಯವಿಲ್ಲ. ಹಾಗಾಗಿ ಯಾರು ಬುದ್ಧಿವಂತರಾಗಿರುತ್ತಾರೋ ಅವರು ಇಂತಹ ಇಂದ್ರಿಯ ಭೋಗದ ವಿಷಯಗಳಲ್ಲಿ ಆಸಕ್ತರಾಗುವುದಿಲ್ಲ. ಒಂದೊಂದು ಇಂದ್ರಿಯಗಳಿಂದ ಆಕರ್ಷಿತರಾಗಿ ತಾವು ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವುದಕ್ಕೆ 5 ರೀತಿಯಾದಂತಹ ಜೀವಿಗಳನ್ನ ಉದಾಹರಣೆಯಾಗಿ ನೀಡಬಹುದು. ವಿಷಯೇಂದ್ರಿಯಗಳ ಸಂಪರ್ಕವು ದುಃಖವನ್ನು ಉಂಟು ಮಾಡುವುದರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗುವುದಿಲ್ಲ. ಕುಂತಿ ಪುತ್ರನಾದ ಅರ್ಜುನನೇ, ಇಂತಹ ಸುಖಗಳಿಗೆ ಆದಿಯೂ ಅಂತ್ಯವೂ ಉಂಟು, ಆದ್ದರಿಂದ ವಿವೇಕಿಯಾದವನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ. ಇಲ್ಲಿ ಉದಾಹರಣೆಗೆ ಕಣ್ಣಿನಿಂದ ಮೋಹಿತವಾಗಿ ಪತಂಗಗಳು ಬೆಂಕಿಯಲ್ಲಿ ಬಿದ್ದು ಸಾಯುತ್ತವೆ. ಅದೇ ಕಿವಿಯಿಂದ ಮೋಹಿತವಾಗಿ ಜಿಂಕೆಗಳು ಶಬ್ದವನ್ನ ಅನುಸರಿಸಿ ಬೇಟೆಗಾರನ ಬಾಣಕ್ಕೆ ತುತ್ತಾಗುತ್ತದೆ. ಹಾಗೆ ಘ್ರಾಣ ಶಕ್ತಿ ಅಥವಾ ವಾಸನೆಯನ್ನ ಗ್ರಹಿಸಿ ತಾವರೆಯ ಒಳಗೆ ಹೋದಂತಹ ಆ ಜೇನುನೊಣವು ಅದು ಅಲ್ಲೇ ಸಂಜೆಯವರೆಗೆ ಆ ತಾವರೆಯ ಒಳಗೆ ಇದ್ದಾಗ ಆ ತಾವರೆ ಮುದುಡಿದಾಗ ಅದು ಅಲ್ಲಿ ಉಸಿರುಗಟ್ಟಿ ಸಾಯ್ತದೆ. ನಾವು ಸಾಮಾನ್ಯವಾಗಿ ತಾವರೆ ಹೂವನ್ನ ಮರುದಿನ ಬೆಳಗ್ಗೆ ಬಿಡಿಸಿ ನೋಡಿದಾಗ ಅದರಲ್ಲಿ ಕೆಲವೊಂದು ಈ ರೀತಿಯಾದಂತಹ ನೊಣಗಳು ಅಥವಾ ಜೇನು ನೊಣಗಳು ಸತ್ತು ಬಿದ್ದಿರುವುದನ್ನ ಕಾಣಬಹುದು. ಹಾಗೆ ಒಂದು ಮೀನು ಆ ಒಂದು ನಾಲಗೆಯ ರುಚಿಯನ್ನು ಸವಿಯಲು ಹೋಗಿ ಗಾಳಕ್ಕೆ ಸಿಕ್ಕಿಕೊಳ್ಳುತ್ತದೆ. ಹಾಗೆ ಆನೆಯು ಚರ್ಮದಿಂದಾಗಿ ಅಂದ್ರೆ ಒಂದು ಹೆಣ್ಣಾನೆಯನ್ನ ಹಿಂಬಾಲಿಸುತ್ತಾ ತಾನು ಒಂದು ದೊಡ್ಡ ಹೊಂಡಕ್ಕೆ ಬಿದ್ದು ಬಿಡುತ್ತದೆ. ಈ ರೀತಿ 5 ಇಂದ್ರಿಯಗಳಿಂದಾಗಿ ಒಂದೊಂದು ಇಂದ್ರಿಯಗಳಿಂದಾಗಿ ಈ ಜೀವಿಗಳು ತಮ್ಮ ಪತನವನ್ನು ಹೊಂದುತ್ತದೆ ಅಥವಾ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತದೆ, ಬಂಧನಕ್ಕೀಡಾಗ್ತದೆ. ಆದರೆ ಮನುಷ್ಯನ 5 ಇಂದ್ರಿಯಗಳು ಬಲಯುತವಾಗಿರುವಾಗ ಮನುಷ್ಯನು ಹೆಚ್ಚು ತಾನು ಈ ಒಂದು ಇಂದ್ರಿಯಗಳ ಕುರಿತಾಗಿ ಇಂದ್ರಿಯಗಳ ವಿಚಾರವಾಗಿ ಜಾಗರೂಕನಾಗಿ ಇರಬೇಕಾಗುತ್ತದೆ. ಹೀಗೆ ಮನುಷ್ಯನು ಈ ಎಲ್ಲಾ ಸೌಲಭ್ಯಗಳನ್ನು ಹೊಂದಿದ್ದಾನೆ. ಹಾಗಾಗಿ ಆತನು ಜಾಗರೂಕನಾಗಿಲ್ಲದೆ ಇದ್ರೆ ಆತನು ಈ ಯಾವುದೇ ಇಂದ್ರಿಯಗಳಿಂದಾಗಿ ತನ್ನ ಅಧಪತನವನ್ನ ಕಂಡುಕೊಳ್ಳಬಹುದು. ಶಕ್ನೋತಿ ಹೈವ ಯಾ ಸೋಢುಂ ಪ್ರಾಕ್ಷರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಾಯುಕ್ತ ಸಾ ಸುಖೀ ನರಃ. ಈ ದೇಹವನ್ನು ಬಿಡುವುದಕ್ಕೆ ಮೊದಲೇ ಐಹಿಕ ಇಂದ್ರಿಯಗಳ ಬಯಕೆಗಳನ್ನು ಸಹಿಸಿಕೊಂಡು ಕಾಮಕ್ರೋಧಗಳ ಆವೇಗವನ್ನು ತಡೆಯಲು ಶಕ್ತನಾದ ಮನುಷ್ಯನು ಈ ಲೋಕದಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿರುತ್ತಾನೆ ಮತ್ತು ಸುಖಿಯಾಗಿರುತ್ತಾನೆ. ಮಾನವ ಜನ್ಮವನ್ನು ಪಡೆದ ಮೇಲೆ ವ್ಯಕ್ತಿಯು ಇಂದ್ರಿಯ ನಿಗ್ರಹವನ್ನ ಮಾಡಲು ಕಲಿಯಬೇಕು. ಏಕೆಂದರೆ ಪ್ರಾಣಿಗಳಿಗೆ ಇದನ್ನ ಮಾಡಲು ಸಾಧ್ಯ ಇಲ್ಲ. ಹಾಗಾಗಿ ಈ ಜೀವನವೆಂಬ ಒಂದು ಪರೀಕ್ಷೆಯ ಒಂದು ತಯಾರಿಯಲ್ಲಿ ನಾವು ತೊಡಗಿರುವಾಗ ನಮ್ಮ ಸಾವು ಅನ್ನುವಂತಹ ಪರೀಕ್ಷೆಗೆ ನಾವು ಸರಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕೆಂದರೆ ನಮ್ಮ ಇಂದ್ರಿಯಗಳ ಮೇಲೆ ನಮಗೆ ಹತೋಟಿಯನ್ನ ನಾವು ಪಡೆಯಬೇಕು. ಹೀಗೆ ಇಂದ್ರಿಯಗಳ ಬಯಕೆಗಳನ್ನ ಯಾರು ಸಹಿಸಿಕೊಳ್ತಾರೋ, ಆ ಕಾಮಕ್ರೋಧಗಳ ಆವೇಗವನ್ನು ತಡೆಯುತ್ತಾರೋ ಅಂತಹ ವ್ಯಕ್ತಿಯು ಇಲ್ಲಿ ಇರುವಾಗಲೂ ಸಂತೋಷವಾಗಿರ್ತಾನೆ ಮತ್ತು ಮುಂದೆಯೂ ಕೂಡ ಆತನಿಗೆ ಸದ್ಗತಿಯು ಪ್ರಾಪ್ತಿಯಾಗ್ತದೆ. ಯೋಂತಸ್ತುಕೋ ಅಂತರಾರಾಮಸ್ತತಾಂತರ್ಜ್ಯೋತಿರೇವ ಯಃ ಸಾಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ. ಯಾರು ಆಂತರ್ಯದಲ್ಲೇ ಸುಖ ಪಡುತ್ತಾನೋ, ಯಾರು ಆಂತರ್ಯದಲ್ಲೇ ಕ್ರಿಯಾಶೀಲನಾಗಿದ್ದು ಸಂತೋಷಿಸುತ್ತಾನೋ ಮತ್ತು ಯಾರ ಗುರಿಯು ಅಂತರ್ಮುಖಿಯಾಗಿದೆಯೋ ಅಂತಹವನು ವಾಸ್ತವವಾಗಿ ಪರಿಪೂರ್ಣ ಯೋಗಿ. ಆತನು ಬ್ರಹ್ಮನ್ನಲ್ಲಿ ಮುಕ್ತನು ಮತ್ತು ಕಟ್ಟ ಕಡೆಗೆ ಪರಮಪ್ರಭುವನ್ನು ಹೊಂದುತ್ತಾನೆ. ಈ ಅಧ್ಯಾಯದ ಕೊನೆಯ ಭಾಗದಲ್ಲಿ ಭಗವಂತನು ಶಾಂತಿಯ ಸೂತ್ರವನ್ನು ಹೇಳ್ತಾನೆ. ಅಂದ್ರೆ ಭಗವಂತನನ್ನ ತಿಳಿದುಕೊಳ್ಳುವುದರಿಂದ, ಭಗವಂತನ ಭಕ್ತಿಯನ್ನ ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಭೌತಿಕ ಪ್ರಪಂಚದಲ್ಲಿದ್ರೂ ಕೂಡ ಆಧ್ಯಾತ್ಮಿಕ ಸುಖವನ್ನ ಪಡೆಯಲು ಹೇಗೆ ಸಾಧ್ಯ ಅನ್ನುವುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ.
ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನಿಟ್ಟುಕೊಂಡು ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭೋಕ್ತೃ ನಾನೇ, ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭು ನಾನೇ, ಮತ್ತು ಎಲ್ಲ ಜೀವಿಗಳ ಉಪಕಾರಿಯೂ ಹಿತೈಷಿಯೂ ನಾನೇ ಎಂದು ಅರಿತ ಮನುಷ್ಯನು ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ಇಲ್ಲಿ ಭಗವಂತನು ಮುಖ್ಯವಾಗಿ 3 ವಿಚಾರಗಳನ್ನ ಹೇಳುತ್ತಾನೆ. ಏನಂತ ಹೇಳಿದ್ರೆ, ಎಲ್ಲಾ ಸಂತೋಷ ಅಥವಾ ಈ ಎಲ್ಲಾ ಭೋಗವನ್ನ ಅಥವಾ ಯಜ್ಞದ ಒಂದು ಫಲವನ್ನ ಭೋಗಿಸುವವನು ಭಗವಂತನೇ ಆಗಿದ್ದಾನೆ, ಮತ್ತು ಎಲ್ಲದರ ಒಡೆಯನು ಕೂಡ ಭಗವಂತನೇ ಆಗಿದ್ದಾನೆ, ಮತ್ತು ಎಲ್ಲರಿಗೂ ಒಳಿತನ್ನು ಬಯಸುವವನು ಕೂಡ ಭಗವಂತನಾಗಿದ್ದಾನೆ. ಈ 3 ವಿಚಾರಗಳನ್ನು ಯಾರು ಸರಿಯಾಗಿ ಅರ್ಥ ಮಾಡಿಕೊಳ್ತಾರೋ ಅವರು ಜೀವನದಲ್ಲಿ ಶಾಂತಿಯನ್ನು ಪಡೆಯಲು ಸಾಧ್ಯ. ಈ ರೀತಿ ನಾವು ಭಗವಂತನ ಆಶ್ರಯವನ್ನು ಪಡೆದು ಭಗವಂತನೇ ಎಲ್ಲದರ ಭೋಕ್ತಾರ ಎಂದು ಅರ್ಥ ಮಾಡಿಕೊಂಡು ಆ ಭಗವಂತನ ಆಶ್ರಯವನ್ನು ಪಡೆದಾಗ ಆ ಆಧ್ಯಾತ್ಮಿಕ ಲೋಕದಲ್ಲಿಯೂ ನಾವು ಸಂತೋಷವಾಗಿರಬಹುದು, ಮತ್ತು ಈ ಭೌತಿಕ ಪ್ರಪಂಚದಲ್ಲಿ ಇರುವಷ್ಟು ಕಾಲವೂ ಸಹ ಶಾಂತಿಯಿಂದ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ. ಈ ರೀತಿ ಈ ಒಂದು 5ನೇ ಅಧ್ಯಾಯವನ್ನ ನಾವು ತಿಳಿದುಕೊಂಡಿದ್ದೇವೆ. 5ನೇ ಅಧ್ಯಾಯದ 27 ಮತ್ತು 28ನೇ ಶ್ಲೋಕಗಳಲ್ಲಿ ನಾವು ಅಷ್ಟಾಂಗ ಯೋಗದ ಕೆಲವು ವಿಚಾರಗಳನ್ನು ಕಾಣಲು ಸಾಧ್ಯ. ಸ್ಪರ್ಶಾನ್ ಕೃತ್ವ ಬಹಿರ್ಬಾಹ್ಯಾಶ್ಚೈವಾಂತರೇ ಧ್ರುವೋ ಪ್ರಾಣಾಪಾನೋ ಸಮೌ ಕೃತ್ವ ನಾಸಾಭ್ಯಂತರ ಚಾರಿಣೋ ಯತೇಂದ್ರಿಯ ಮನೋ ಬುದ್ಧಿರ್ ಮುನಿ ಮೋಕ್ಷಪರಾಯಣ ವಿಗತೇಚ ಭಯಕ್ರೋಧೋ ಯಾ ಸದಾ ಮುಕ್ತ ಏವ ಸಹ. ಆಧ್ಯಾತ್ಮವಾದಿಯು ಹೊರಗಿನ ಇಂದ್ರಿಯ ವಿಷಯಗಳನ್ನು ದೂರ ಮಾಡಿ ಕಣ್ಣುಗಳನ್ನು ದೃಷ್ಟಿಯನ್ನು 2 ಹುಬ್ಬುಗಳ ನಡುವೆ ಕೇಂದ್ರೀಕರಿಸಿ ಶ್ವಾಸೋಚ್ಛ್ವಾಸಗಳನ್ನು ಮೂಗಿನ ಹೊಳ್ಳೆಗಳಲ್ಲಿ ನಿಲ್ಲಿಸಿ ಆ ಮೂಲಕ ಮನಸ್ಸನ್ನು ಇಂದ್ರಿಯಗಳನ್ನು ಬುದ್ಧಿಯನ್ನು ನಿಯಂತ್ರಿಸಿ ಮೋಕ್ಷವನ್ನೇ ಗುರಿಯನ್ನಾಗಿ ಮಾಡಿಕೊಂಡಿರುತ್ತಾನೆ. ಇಂತಹ ಆಧ್ಯಾತ್ಮವಾದಿಯು ಆಸೆ ಭಯ ಮತ್ತು ಕ್ರೋಧಗಳಿಂದ ಮುಕ್ತನಾಗಿರುತ್ತಾನೆ. ಸದಾ ಈ ಸ್ಥಿತಿಯಲ್ಲಿರುವವನು ನಿಶ್ಚಯವಾಗಿಯೂ ಮುಕ್ತನಾದವನು. ಈ ಅಷ್ಟಾಂಗ ಯೋಗದ ವಿಚಾರವಾಗಿ ಅಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇವುಗಳ ವಿಚಾರವಾಗಿ ನಾವು 6ನೇ ಅಧ್ಯಾಯದಲ್ಲಿ ವಿವರವಾಗಿ ತಿಳಿಯಲಿದ್ದೇವೆ. ಇದರ ಒಂದು ಸಂಕ್ಷಿಪ್ತವಾದಂತಹ ವಿಚಾರವನ್ನು ಮಾತ್ರ 5ನೇ ಅಧ್ಯಾಯದ ಕೊನೆಗೆ ಭಗವಾನ್ ಶ್ರೀಕೃಷ್ಣನು ಇಲ್ಲಿ ತಿಳಿಸಿರುತ್ತಾನೆ. ಹೀಗೆ 5ನೇ ಅಧ್ಯಾಯವು ಅರ್ಜುನನ ಪ್ರಶ್ನೆ, ಸನ್ಯಾಸವನ್ನು ತೆಗೆದುಕೊಳ್ಳಬೇಕು ಅಥವಾ ಕರ್ಮಯೋಗವನ್ನ ಮಾಡಬೇಕು ಅನ್ನುವ ಪ್ರಶ್ನೆಯೊಂದಿಗೆ ಪ್ರಾರಂಭವಾಗಿ ಆ ಭಗವಂತನು ಕೊಡುವಂತಹ ಉತ್ತರ, ಕರ್ಮಯೋಗವು ಸನ್ಯಾಸಕ್ಕಿಂತ ಶ್ರೇಷ್ಠ ಎನ್ನುವಂತಹ ಉತ್ತರವನ್ನ ನಾವು ನೋಡಿದ್ದೇವೆ. ಹಾಗೆ ನಿಷ್ಕಾಮ ಕರ್ಮವನ್ನ ಆಚರಿಸುವ ಮೂಲಕ ಹೇಗೆ ಒಬ್ಬ ವ್ಯಕ್ತಿಯು ಬಂಧನದಿಂದ ಮುಕ್ತಿಯನ್ನ ಪಡೆಯಬಹುದು ಮತ್ತು ಭಗವಂತನನ್ನ ನಿಜವಾದ ಭೋಕ್ತಾರ ಅಂತ ಹೇಳಿ ನಾವು ತಿಳಿದುಕೊಳ್ಳುವ ಮೂಲಕ ಹೇಗೆ ಈ ಪ್ರಪಂಚದಲ್ಲಿ ಇದ್ದಾಗಲೂ ಸಹ ನಾವು ಶಾಂತಿಯನ್ನು ಪಡೆಯಬಹುದು ಎಂಬುದನ್ನ ನಾವು ಈ 5ನೇ ಅಧ್ಯಾಯದಿಂದ ತಿಳಿದುಕೊಳ್ಳಬಹುದು.